ಕಾನೂನು ಕೈಗೆತ್ತಿಕೊಂಡವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು, ಗಲಭೆಕೋರರಿಗೆ ಕಂಡಲ್ಲಿ ಗುಂಡಿಡಬೇಕು ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆಗೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಹುಬ್ಬಳ್ಳಿಯ ಗಲಾಟೆ ಹಿಂಸಾಚಾರಕ್ಕೆ ಇಳಿದಿದ್ದು ಯಾರೂ ಕೂಡ ಶರಿಯತ್ ಕಾನೂನು ಬೇಕು ಅಂತ ಹೇಳ್ತಾರೆ. ಅವರಿಗೆ ಶರಿಯತ್ ಕಾನೂನಿನಲ್ಲಿ ಈ ರೀತಿಯ ಹಿಂಸಾಚಾರಕ್ಕೆ ಯಾವ ಶಿಕ್ಷೆ ಇದೆಯೋ ಅಂತಹ ಶಿಕ್ಷೆಯನ್ನೇ ಕೊಡುವಂತಹ ವ್ಯವಸ್ಥೆಗಳು ಆಗಬೇಕು. ಹಿಜಾಬ್ ವಿವಾದ, ಹಲಾಲ್ ವಿವಾದಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ಹಿಂದೂಗಳು ಘರ್ಷಣೆಗೆ ಹೋಗಿಲ್ಲ. ಮುಸ್ಲಿಂ ಅಂಗಡಿಗಳಲ್ಲಿ ಮಾಂಸ ಖರೀದಿ ಮಾಡಬೇಡಿ ಎಂದು ಹೇಳಿದ್ದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಅಂಗಡಿಗಳನ್ನು ಕೂಡ ಬಂದ್ ಮಾಡಿಲ್ಲ. ಯಾವುದೇ ಕೋಮಿನವರು ಹಿಂಸಾಚಾರಕ್ಕೆ ಕಾರಣವಾದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ಆವಾಗಲೇ ಅವರಿಗೆ ಬುದ್ಧಿ ಬರುತ್ತದೆ. ಇನ್ನು ರಾಜ್ಯದಲ್ಲಿ ನಡೀತಾ ಇರುವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬೊಮ್ಮಾಯಿ ಅವರು ಮೃದು ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಬೊಮ್ಮಾಯಿ ಅವರು ಬಹಳ ಸ್ಟ್ರಾಂಗ್ ಆಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದು ಈಗಿರುವ ಘಟನೆಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಯಾವುದೇ ಗಲಭೆಗಳು ಆದಂತಹ ಸಂದರ್ಭದಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಆದಂತಹ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ, ಮಂಗಳೂರಿನಲ್ಲಿಯೂ ಆದಂತಹ ಗಲಭೆಯ ಸಂದರ್ಭದಲ್ಲೂ ಕೂಡ ಕಾನೂನು ಕೈಗೆತ್ತಿಕೊಂಡವರ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇಲ್ಲಿಯೂ ಬೊಮ್ಮಾಯಿ ಅವರು ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಈ ಹುಬ್ಬಳ್ಳಿಯ ಘಟನೆ ಹಿಂಸಾಚಾರಕ್ಕಿಳಿದಂಥ ಘಟನೆ. ಹಿಂಸಾಚಾರದ ಘಟನೆಗೆ ಭಾಳ ಕಠಿಣವಾದಂಥ ಕ್ರಮ ಮಾಡಬೇಕು. ಯಾರೆಲ್ಲ ಈ ಶರಿಯತ್ ಕಾನೂನು ಬೇಕು ಅಂತ ಹೇಳ್ತಾರೆ, ಶರಿಯತ್ ಕಾನೂನಲ್ಲಿ ಈ ರೀತಿಯ ಹಿಂಸಾಚಾರಕ್ಕೆ ಯಾವ ಶಿಕ್ಷೆ ಇದೆ ಆ ರೀತಿಯ ಶಿಕ್ಷೆಯನ್ನೇ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಕಠಿಣವಾದಂಥ ಕ್ರಮ ಆಗಬೇಕು. ಈಗ ಬೇರೆ ಎಲ್ಲ ಈಗ ಎರಡು ಕಡೆಯಿಂದ ಘಟನೆಗಳ ಬಗ್ಗೆ ನೀವು ಉಲ್ಲೇಖ ಮಾಡ್ತೀರಿ. ಹಿಂದೂಗಳೆಲ್ಲಿಯೂ ಘರ್ಷಣೆಗೆ ಹೋಗಲಿಲ್ಲ. ಹಿಜಾಬ್ ಆದಾಗಲೂ ಘರ್ಷಣೆಗೆ ಹೋಗಲಿಲ್ಲ, ಅಥವಾ ಹಲಾಲ್ ಎಂದು ಹೇಳಿದಾಗಲೂ ನಾವು ತಗೊಳ್ಬೇಡಿ ಹೇಳಿದ್ದು ಬಿಟ್ಟು ಎಲ್ಲಾರ ಅಂಗಡಿಗೆ ಹೋಗಿ ಬಂದ್ ಮಾಡಲಿಲ್ಲ. ಸೊ ಹಾಗಾಗಿ ಯಾವುದೇ ಕೋಮುನವರು ಹಿಂಸಾಚಾರಕ್ಕೆ ಕೈಗೆತ್ತರೆ ಅದಕ್ಕೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ನೋಡಿ, ಡಿ ಜೆ ಹಳ್ಳಿಯಲ್ಲಿ ಆಯಿತು, ಅದೇ ರೀತಿಯ ಕ್ರಮವನ್ನು ಮಾಡ್ಕೊಳ್ಬೇಕು. ಇನ್ನು ಮುಂದೆ ಆ ರೀತಿ ಯಾರಾದರೂ ಕಾನೂನು ಕೈಕೊಂಡ್ಬಂದರೆ ಶೂಟ್ ಎಟ್ ಸೈಟ್, ನಿಮ್ಮ ಗೋಲಿಬಾರೇ ಅದಕ್ಕೆ ಪರಿಹಾರ. ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರ ಗೋಲಿಬಾರ್ ಮಾಡಿದರೆ ಮಾತ್ರ ಅವರಿಗೆ ಬುದ್ಧಿ ಬರ್ತದೆ. ಆ ರೀತಿಯ ಕಠಿಣ ಕ್ರಮ ಆಗುವಂಥದ್ದು ಆಗಬೇಕು ಅಂತ ಇವತ್ತು ಜನ ಬಯಸ್ತಾ ಇದ್ದಾರೆ. ಈಗ ಬೊಮ್ಮಾಯಿ ಅವರು ಭಾಳ ಸಾಫ್ಟ್ ಆದರು, ಅವರು UPಯ ಮುಖ್ಯಮಂತ್ರಿಗಳ ಥರ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಜನ ಮಾತಾಡೋದು. ಇಲ್ಲ, ಬೊಮ್ಮಾಯಿಯವರು ಸ್ಟ್ರಾಂಗ್ ಆಗಿ ಕಠಿಣವಾದಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಘಟನೆಗಳನ್ನು ನಾವು ನೋಡಿದರೆ ಗೊತ್ತಾಗ್ತದೆ. ಆದರೆ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಇದ್ದಾಗಲೇ ಡಿಜೆ ಹಳ್ಳಿಯ ಘಟನೆ ಆದದ್ದು, ಅಲ್ಲಿ ಕಠಿಣವಾದಂಥ ಕ್ರಮ ಆಗಿದೆ. ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ದಾಗಲೇ ಮಂಗಳೂರು ಗಲಭೆ ಆದಾಗ ಯಾರು ಕಾನೂನು ಕೈಗೆತ್ತಿಕೊಂಡವ್ರ ಮೇಲೆ ಕಠಿಣವಾದಂಥ ಕ್ರಮ ಆದದ್ದು. ಇಲ್ಲಿಯೂ ಖಂಡಿತವಾಗಿ ಬೊಮ್ಮಾಯಿಯವರು ಕಠಿಣವಾದ ಕ್ರಮವನ್ನು ಮಾಡ್ತಾರೆ. UP ಮಾದರಿ ಬೇಕಾಗ್ತದಾ? ಅಂದರೆ ಯಾರು ಗಲಭೆಯನ್ನು ಮಾಡ್ತಾರೆ ಅವರ ಮನೆಗೆ ಬುಲ್ಡೋಸರ್ ಮುಗಿಸೋದು, ಇದರಿಂದ ಒಂದು ಪಾಠ ಆಗ್ತದಾ ಅಥವಾ ಕರ್ನಾಟಕಕ್ಕೆ ಅದು ಬೇಡವಾ? ಅಲ್ಲ, UP ಮಾದರಿ ಅಂತ ಹೇಳುವಂಥದ್ದೇನಿಲ್ಲ. ಅಲ್ಲಿ ಒಂದು ಕೇಸ್ ಟು ಕೇಸ್ ಇಶ್ಯೂ ಬರ್ತದೆ. ಕೆಲವೊಮ್ಮೆ ಕೆಲವು ವಿಷಯದಲ್ಲಿ ಕಠಿಣವಾದಂಥ ನಿಲುವನ್ನು ಮಾಡಬೇಕಾಗ್ತದೆ, ಕೆಲವೊಮ್ಮೆ ಮಾನವೀಯತೆ ದೃಷ್ಟಿಯಲ್ಲೂ ಮಾಡಬೇಕಾಗ್ತದೆ. ಎಲ್ಲವನ್ನು ಒಂದೇ ದೃಷ್ಟಿಯಲ್ಲಿ ಅವರು ಇದನ್ನು ಮಾಡಿದವರನ್ನೆಲ್ಲವನ್ನು ಡೆಮೋಲಿಷ್ ಮಾಡಬೇಕು ಅಂತ ಹೇಳಲಿಕ್ಕಾಗಲ್ಲ. ಕೇಸ್ ಟು ಕೇಸ್ ಆ ವ್ಯವಸ್ಥೆ ಏನಿದೆ, ಆ ಕೇಸ್ ಹೇಗಿದೆ ಅಂತ ಹೇಳ್ಕೊಂಡು ನಿರ್ಧಾರ ಮಾಡಬೇಕು.